ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆ ಪ್ರಭು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತ ಈ ಭಾನುವಾರದ ಈ ಮಹೋತ್ಸವದ ಸುವಾರ್ತೆಯ ಧ್ಯಾನಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ಜೂನ್ 11ನೆಯ ತಾರೀಕಿನ ಈ ಒಂದು ಸುವಾರ್ತೆಯನ್ನು ನಾವು ಧ್ಯಾನಿಸೋಣ, ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ ಇವತ್ತು ಈ ಸುವಾರ್ತೆ ಆಲಿಸುವಾಗ ಸುವಾರ್ತೆಯ ವರದಿಂದ ನಮ್ಮನ್ನು ತುಂಬು, ಪವಿತ್ರಾತ್ಮರ ಜ್ಞಾನದಿಂದ ನಮ್ಮನ್ನು ಬಲಪಡಿಸು, ನಮ್ಮಲ್ಲಿರುವ ಬಲಹೀನತೆಗಳನ್ನು ಮನ್ನಿಸಿ ಈ ಸುವಾರ್ತೆ ನಮಗೆ ಸೌಖ್ಯವನ್ನು ತರಲೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೆನ್. ಮೊದಲನೆಯ ವಾಚನ ಧರ್ಮೋಪದೇಶ ಕಾಂಡದಿಂದ, ಅಧ್ಯಾಯ 8 ವಾಕ್ಯಗಳು 2-3, 14-18. Deuteronomy chapter 8 verses 2-3, 14-18. ಮೋಶೆ ಇಸ್ರಾಯೇಲರನ್ನು ಕರೆದು ಅವರಿಗೆ ಹೀಗೆಂದು ಹೇಳಿದನು, ನಿಮ್ಮ ದೇವರಾದ ಸರ್ವೇಶ್ವರ ನಿಮ್ಮನ್ನು ಈ 40 ವರ್ಷ ಮರುಭೂಮಿಯಲ್ಲಿ ನಡೆಸಿದ್ದನ್ನು ಹಾಗೂ ನೀವು ಅವರ ಆಜ್ಞೆಗಳನ್ನು ಕೈಕೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ಮಾನವರು ಆಹಾರ ಮಾತ್ರದಿಂದಲ್ಲ, ಸರ್ವೇಶ್ವರ ಆಡುವ ಪ್ರತಿಯೊಂದು ನುಡಿಯಿಂದಲೂ ಜೀವಿಸುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಅವರು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿದರು, ಹಸಿವೆಯಿಂದ ಬಳಲಿಸಿದರು. ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದರು. ನೀವು ಗರ್ವಗೊಂಡು ನಿಮ್ಮ ದೇವರಾದ ಸರ್ವೇಶ್ವರನನ್ನು ಮರೆತು ಬಿಟ್ಟಿರಿ. ಅವರು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಪರೀಕ್ಷಿಸಿದ ನಂತರ ನಿಮಗೆ ಒಳಿತನ್ನು ಉಂಟು ಮಾಡಬೇಕೆಂಬ ಉದ್ದೇಶದಿಂದ ಈಜಿಪ್ಟ್ ದೇಶದಲ್ಲಿ ಗುಲಾಮರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿದರು. ವಿಷ ಸರ್ಪಗಳು, ಚೇಳುಗಳು ಇದ್ದ ಆ ಘೋರವಾದ ಮಹಾ ಮರುಭೂಮಿಯನ್ನು, ನೀರು ಬತ್ತಿ ಹೋಗಿದ್ದ ಭೂಮಿಗಳನ್ನು ದಾಟಿಸಿದರು. ಗಟ್ಟಿಯಾದ ಬಂಡೆಯೊಳಗಿಂದ ನೀರನ್ನು ಹೊರಡಿಸಿಕೊಟ್ಟರು. ನಿಮ್ಮ ಪೂರ್ವಿಕರಿಗೆ ತಿಳಿಯದೇ ಇದ್ದ ಮನ್ನವನ್ನು ಕೊಟ್ಟು ಪೋಷಿಸಿದರು. ಕೀರ್ತನೆ 147. ಜೆರುಸಲೇಮೇ ಕೀರ್ತಿಸು ಪ್ರಭುವನು, ಜೆರುಸಲೇಮೇ ಕೀರ್ತಿಸು ಪ್ರಭುವನು, ಸಿಯೋನೇ ಸ್ತುತಿಸು ನಿನ್ನ ದೇವರನು. ಬಲಪಡಿಸಿಹನಾತ ನಿನ್ನ ಹೆಬ್ಬಾಗಿಲುಗಳನ್ನು, ಆಶೀರ್ವದಿಸುವನು ನಿನ್ನಲ್ಲಿರುವ ಮಕ್ಕಳನ್ನು. ಜೆರುಸಲೇಮೇ ಕೀರ್ತಿಸು ಪ್ರಭುವನು, ನಿನ್ನ ಪ್ರಾಂತ್ಯದೊಳಗೆಲ್ಲ ಇರುವುದು ನೆಮ್ಮದಿ. ನೀಡುವನು ನಿನಗೆ ಅತ್ಯುತ್ತಮ ಗೋಧಿ, ಕಳುಹಿಸುವನು ಧರೆಗೆ ತನ್ನ ಆಣತಿ, ಸಿದ್ಧಿಯಾಗುವುದು ಬಲು ಶೀಘ್ರದಿ. ಜೆರುಸಲೇಮೇ ಕೀರ್ತಿಸು ಪ್ರಭುವನು, ತಿಳಿಸಿಹನು ತನ್ನ ವಾಕ್ಯವನ್ನು ಯಾಕೋಬ್ಯರಿಗೆ, ತನ್ನ ವಿಧಿ ನಿಯಮಗಳನ್ನು ಇಸ್ರಾಯೇಲರಿಗೆ. ಬೇರಾವ ಜನಾಂಗಕ್ಕೂ ಆತ ಹೀಗೆ ಮಾಡಿಲ್ಲ, ಆತನ ವಿಧಿ ನಿಯಮಗಳನ್ನು ಅವರಿಗೆ ತಿಳಿಸಿಲ್ಲ. ಜೆರುಸಲೇಮೇ ಕೀರ್ತಿಸು ಪ್ರಭುವನು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರದಿಂದ ವಾಚನ, ಅಧ್ಯಾಯ 10 ವಾಕ್ಯಗಳು 16-17. First Corinthians chapter 10 verses 16-17. ಸಹೋದರರೇ, ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಪಾನಪಾತ್ರೆಯಿಂದ ಕುಡಿಯುವಾಗ ಕ್ರಿಸ್ತ ಯೇಸುವಿನ ರಕ್ತದಲ್ಲಿ ಪಾಲುಗೊಳ್ಳುತ್ತೇವೆಯಲ್ಲವೇ? ರೊಟ್ಟಿಯನ್ನು ಮುರಿದು ತಿನ್ನುವಾಗ ಕ್ರಿಸ್ತ ಯೇಸುವಿನ ಶರೀರದಲ್ಲಿ ಪಾಲುಗೊಳ್ಳುತ್ತೇವೆ ಅಲ್ಲವೇ? ರೊಟ್ಟಿ ಒಂದೇ, ಆದ್ದರಿಂದ ನಾವು ಅನೇಕರಿದ್ದರೂ ಒಂದೇ ಶರೀರವಾಗುತ್ತೇವೆ, ಏಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಭಾಗಿಗಳಾಗುತ್ತೇವೆ. ಶುಭ ಸಂದೇಶ ಯೋಹಾನ 6:51-58, ಜಾನ್ 6:51-58. ಆ ಕಾಲದಲ್ಲಿ ಯೇಸು ಜನರಿಗೆ ಬೋಧಿಸುತ್ತಾ, ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ. ಲೋಕೋದ್ಧಾರಕ್ಕಾಗಿ ನಾನು ಅರ್ಪಿಸುವ ನನ್ನ ಮಾಂಸವೇ ನಾನು ಕೊಡುವ ರೊಟ್ಟಿ ಎಂದು ಹೇಳಿದರು. ಅಷ್ಟಕ್ಕೆ ಆ ಯಹೂದ್ಯರಲ್ಲಿ ತೀವ್ರ ವಾಗ್ವಾದ ಉಂಟಾಯಿತು.
ಈತನು ತನ್ನ ಮಾಂಸವನ್ನು ತಿನ್ನಲು ಹೇಗೆ ಕೊಟ್ಟಾನು ಎಂದು ಕೇಳತೊಡಗಿದರು. ಅದಕ್ಕೆ ಯೇಸು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನರಪುತ್ರನ ಮಾಂಸವನ್ನು ತಿನ್ನದೆ ಆತನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮಲ್ಲಿ ಜೀವ ಇರುವುದಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನಲ್ಲಿ ನಿತ್ಯ ಜೀವ ಇರುತ್ತದೆ, ಅಲ್ಲದೆ ಅಂತಿಮ ದಿನದಂದು ನಾನು ಅವನನ್ನು ಜೀವಕ್ಕೆ ಎಬ್ಬಿಸುತ್ತೇನೆ. ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ನೆಲೆಸಿರುತ್ತಾನೆ, ನಾನು ಅವನಲ್ಲಿ ನೆಲೆಸಿರುತ್ತೇನೆ. ಜೀವಸ್ವರೂಪಿ ಆದ ಪಿತನು ನನ್ನನ್ನು ಕಳುಹಿಸಿಕೊಟ್ಟಿರುವರು, ನಾನು ಅವರಿಂದಲೇ ಜೀವಿಸುತ್ತೇನೆ. ಅಂತೆಯೇ ನನ್ನನ್ನು ಭುಜಿಸುವವನು ನನ್ನಿಂದಲೇ ಜೀವಿಸುತ್ತಾನೆ. ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ಇದೇ. ನಿಮ್ಮ ಪೂರ್ವಜರು ಮನ್ನವನ್ನು ತಿಂದರೂ ಸಾವಿಗೆ ತುತ್ತಾದರು. ಇದು ಹಾಗಲ್ಲ, ಈ ರೊಟ್ಟಿಯನ್ನು ತಿನ್ನುವವನು ಚಿರಕಾಲ ಬಾಳುವನು ಎಂದು ಹೇಳಿದರು. ಆತ್ಮೀಯರೇ, ಕಳೆದ ಭಾನುವಾರ ನಾವು ಪರಮ ತ್ರಿತ್ವರ ಮಹೋತ್ಸವವನ್ನು ಕೊಂಡಾಡಿದೆವು. ಈ ಭಾನುವಾರ ಪ್ರಭು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಮಹೋತ್ಸವವನ್ನು ಕೊಂಡಾಡ್ತಾ ಇದ್ದೀವಿ. ಪರಮ ತ್ರಿತ್ವರ ಎರಡನೆಯ ವ್ಯಕ್ತಿಯಾದ ಯೇಸು ಸ್ವಾಮಿ ಮನುಷ್ಯರಾದರು ಮತ್ತು ನಮ್ಮೊಡನೆ ಜೀವಿಸಿದರು. ದೇವರು ಮಾನವನನ್ನು ಸೃಷ್ಟಿಸಿದ್ದು ಪ್ರೀತಿಯಿಂದ. ದೇವರು ಎಲ್ಲವನ್ನೂ ಸಂಪೂರ್ಣತೆಯಲ್ಲಿ ಸೃಷ್ಟಿ ಮಾಡಿದರು, ಆದರೆ ಪಾಪ ಎಲ್ಲವನ್ನೂ ನಾಶ ಮಾಡಿತು. ಅದಕ್ಕಾಗಿ ಪಾಪದಿಂದ ನಾವು ಬಿಡುಗಡೆ, ರಕ್ಷಣೆ ಹೊಂದಲು ದೇವರು ಪ್ರಭು ಯೇಸುವನ್ನು, ಅಂದರೆ ಪರಮ ತ್ರಿತ್ವರ ದ್ವಿತೀಯ ವ್ಯಕ್ತಿಯನ್ನು ಈ ಲೋಕಕ್ಕೆ ಕಳುಹಿಸಿದರು. ಅವರ ಮೂಲಕ ನಮಗೆ ರಕ್ಷಣೆ ಹಾಗೂ ಅವರ ಮೂಲಕ ನಮಗೆ ಬಿಡುಗಡೆ ದೊರಕಿತು. ಅದರಿಂದ ಇವತ್ತು ಈ ಲೋಕದಲ್ಲಿ ಆ ಬಿಡುಗಡೆಯ ಅನುಭವವನ್ನು ನಾವು ಹೇಗೆ ಪಡೆಯುತ್ತೀವಿ ಮತ್ತು ನಾವು ಹೇಗೆ ಈ ಲೋಕದಲ್ಲಿ ಜೀವಿಸುತ್ತೇವೆ ಮತ್ತು ಈ ಲೋಕದ ಜೀವನ ನಮಗೆ ಸ್ವರ್ಗದೆಡೆಗೆ ಹೇಗೆ ಕೊಂಡೊಯ್ಯುತ್ತದೆ, ಅದರ ಕುರಿತಾಗಿ ವಾಚನಗಳನ್ನು ನಾವು ಆಲಿಸ್ತಾ ಇದ್ದೀವಿ. ಈ ಹಬ್ಬ ಒಂದು ಮಹತ್ತರವಾದ ಹಬ್ಬ. ಏನು ಪವಿತ್ರ ಧರ್ಮಸಭೆ ಆದಿಯಿಂದ ರೂಢಿಸಿಕೊಂಡು ಅಥವಾ ಬೈಬಲ್ ಆಧಾರಿತವಾಗಿ ನಡೆಸಿಕೊಂಡು ಬಂದಿತೋ ಅದನ್ನೇ ಮತ್ತೆ 1264ರಲ್ಲಿ ಜಗದ್ಗುರುಗಳು ಈ ಹಬ್ಬವನ್ನು ಘೋಷಿಸಿ ಹೇಳುತ್ತಾರೆ. ಏನು ನಾವು ಆಚರಿಸಿಕೊಂಡು ಬಂದಿದ್ದೇವೋ ಅಲ್ಲಿ ನಡೆದ ಒಂದು ಅದ್ಭುತದ ಪರಿಣಾಮವಾಗಿ ಇದು ನಿಜ, ಸತ್ಯಸ್ಯ ಸತ್ಯ, ಇದರಲ್ಲಿ ನಾವು ಸಂಶಯ ಅನುಮಾನ ಪಡಬಾರದು ಮತ್ತು ನಾವು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತವನ್ನು ನಾವು ಆರಾಧಿಸಬೇಕು, ಭುಜಿಸಬೇಕು ಮತ್ತು ಅದರ ಮೂಲಕ ನಾವು ಪೋಷಿತರಾಗಿ ಈ ಲೋಕದಲ್ಲಿ ಬಾಳಬೇಕು ಮತ್ತು ನಿತ್ಯ ಜೀವವನ್ನು ನಾವು ಪಡೆಯಬೇಕು. ಮೊದಲನೇ ವಾಚನ ಧರ್ಮೋಪದೇಶ ಕಾಂಡದಿಂದ. ಈ ವಾಚನದಲ್ಲಿ ದೇವರು ಹೇಗೆ ಇಸ್ರಾಯೇಲ್ ಜನರನ್ನು ನಡೆಸಿದರು, ಅವರನ್ನು ಕಷ್ಟಕ್ಕೆ ಗುರಿಪಡಿಸಿದರು, ಅವರನ್ನು ಪರೀಕ್ಷಿಸಿದರು. ಪರೀಕ್ಷೆಯ ಮೂಲಕ ನಿರೀಕ್ಷೆಯನ್ನು ಪಡೆಯುವಂತೆ ಅವರನ್ನು ದೇವರು ಒಂದು ಪರೀಕ್ಷೆಗೆ ಒಳಪಡಿಸಿದರು. ಆದ್ದರಿಂದ ದೇವರು ಅವರಿಗೆ ಬಂಡೆಯಿಂದ ಪಾನವನ್ನು ಕೊಟ್ಟರು, ಆಕಾಶದಿಂದ ಮನ್ನವನ್ನು ಕೊಟ್ಟರು. ಮತ್ತು ಧರ್ಮೋಪದೇಶ ಗ್ರಂಥ ಹೇಳುತ್ತೆ, ಮನುಷ್ಯನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ, ಬದಲಾಗಿ ದೇವರಾಡುವ ನುಡಿಯಿಂದ. ಇದನ್ನೇ ಯೇಸು ಸ್ವಾಮಿ ಶೋಧನೆಗೆ ಒಳಗಾದಾಗ ಯೇಸು ಸ್ವಾಮಿ ಕೂಡ ಹೇಳಿದ್ದು, ಸೈತಾನನನ್ನು ಓಡಿಸುವಾಗ ಅಥವಾ ಸೈತಾನನಿಗೆ ಮರುತ್ತರವಾಗಿ. ಅಂದರೆ ಏನು ಬಹಳ ಮುಖ್ಯ, ದೇವರ ವಾಕ್ಯ. ಆ ದೇವರ ವಾಕ್ಯ ಯೇಸು ಸ್ವಾಮಿ. ಆ ದೇವರ ವಾಕ್ಯ ಯೇಸು ಸ್ವಾಮಿ ನಮಗೆ ಹೇಗೆ ಸಿಗುತ್ತಾರೆ? ರೊಟ್ಟಿ ಮತ್ತು ರಸದ ರೂಪದಲ್ಲಿ ಯೇಸು ಶರೀರವಾಗಿ, ಶರೀರ ಮತ್ತು ರಕ್ತದ ಮೂಲಕ ತಮ್ಮನ್ನೇ ನಮಗೆ ಒದಗಿಸುತ್ತಾರೆ. ಹೀಗೆ ನಮ್ಮ ನಿತ್ಯ ಜೀವಕ್ಕೆ ಬೇಕಾದ ಆಹಾರವನ್ನು ದೇವರೇ ಒದಗಿಸಿ ಕೊಟ್ಟಿದ್ದಾರೆ. ಇಂದಿನ ಕೀರ್ತನೆಯಲ್ಲಿ ನಾವು ಆಲಿಸಿದೆವು, ಜೆರುಸಲೇಮೇ ಕೀರ್ತಿಸು ಪ್ರಭುವನು, ಏಕೆಂದರೆ ಆ ನಮ್ಮ ಸರ್ವೇಶ್ವರ ಸರ್ವಶಕ್ತ ದೇವರನ್ನು ಕೀರ್ತಿಸಿ ಅವರಿಂದ ಆಶೀರ್ವಾದವನ್ನು ಪಡಿ. ಎರಡನೇ ವಾಚನದಲ್ಲಿ ಸಂತ ಪೌಲರು ಹೇಳ್ತಾ ಇದ್ದಾರೆ, ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಗೆ ಯೇಸು ಸ್ವಾಮಿ ಸ್ಥಾಪಿಸಿದ ಪರಮಪ್ರಸಾದ, ಆ ಪರಮಪ್ರಸಾದದ ಮೂಲಕ ನಾವು ಹೇಗೆ ಯೇಸುವಿನಲ್ಲಿ ಒಂದಾಗ್ತೀವಿ, ಐಕ್ಯತೆಯಿಂದ ಬಾಳ್ತೀವಿ, ಇದರ ಕುರಿತು ನಮಗೆ ಹೇಳ್ತಾ ಇದ್ದಾರೆ. ಸಹೋದರರೇ, ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ, ನೋಡಿ, ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಪಾನಪಾತ್ರೆಯಿಂದ ಕುಡಿಯುವಾಗ
ಅವರ ರಕ್ತದಲ್ಲಿ, ಕ್ರಿಸ್ತ ಯೇಸುವಿನ ರಕ್ತದಲ್ಲಿ ನಾವು ಪಾಲ್ಗೊಳ್ಳುತ್ತೇವೆ. ರೊಟ್ಟಿಯನ್ನು ಮುರಿದು ತಿನ್ನುವಾಗ ಕ್ರಿಸ್ತ ಯೇಸುವಿನ ಶರೀರದಲ್ಲಿ, ಅಂದರೆ ನಾವೆಲ್ಲರೂ ಒಂದೇ ಶರೀರವಾಗುತ್ತೇವೆ ಮತ್ತು ಐಕ್ಯತೆಯಿಂದ ದೇವರೊಡನೆ ಒಂದಾಗಿ ಬಾಳುತ್ತೇವೆ. ರೊಟ್ಟಿ ಒಂದೇ, ಆದರೆ ರೊಟ್ಟಿಗೆ ಅನೇಕ ಕಾಳುಗಳು ಸೇರಿ ರೊಟ್ಟಿ ಆಗ್ತವೆ, ಅನೇಕ ದ್ರಾಕ್ಷಗಳು ಸೇರಿ ದ್ರಾಕ್ಷಾರಸವಾಗುತ್ತೆ. ಹಾಗೆ ನಾವು ಅನೇಕರು ಸೇರಿ ಯೇಸುವಿನಲ್ಲಿ ಒಂದಾಗುತ್ತೇವೆ. ರೊಟ್ಟಿ ಒಂದೇ, ಆದ್ದರಿಂದ ನಾವು ಅನೇಕರಿದ್ದರೂ ಒಂದೇ ಶರೀರವಾಗುತ್ತೇವೆ, ಏಕೆಂದರೆ ನಾವೆಲ್ಲರೂ ಒಂದೇ ರೊಟ್ಟಿಯಲ್ಲಿ ಭಾಗಿಯಾಗುತ್ತೇವೆ. ಅಂದರೆ ಪ್ರಭು ಯೇಸುವಿನಲ್ಲಿ ನಾವು ಭಾಗಿಯಾಗುತ್ತೇವೆ. ಇಂದಿನ ಶುಭ ವಾರ್ತೆಯಲ್ಲಿ 6ನೇ ಅಧ್ಯಾಯ 5ನೇ ಅಧ್ಯಾಯದಲ್ಲಿ ಯೇಸು 5,000 ಜನರಿಗೆ ಉಣಬಡಿಸುತ್ತಾರೆ. ತದನಂತರ ಯೇಸು ಸರೋವರದ ಇನ್ನೊಂದು ಬದಿಗೆ ಹೋಗುವಾಗ ಅಲ್ಲಿ ಈ ಜನರು ಯೇಸುವಿಗಿಂತ ಮುಂಚೆ ಹೋಗ್ತಾರೆ. ಅಲ್ಲಿ ಯೇಸು ಹತ್ರ ಕೇಳ್ತಾರೆ, ಯೇಸುವೆ ನೀವು ಇಲ್ಲಿ ಬಂದುದು ಯಾವಾಗ? ಯೇಸು ಹೇಳ್ತಾರೆ, ನೀವು ನನ್ನಲ್ಲಿ ನಂಬಿ ಬಂದಿಲ್ಲ, ಹೊಟ್ಟೆ ತುಂಬುವಷ್ಟು ಆಹಾರ ಸಿಕ್ಕಿದ್ದರಿಂದ ಬಂದಿರಿ. ತದನಂತರ ಅವ್ರಿಗೆ ದೇವರು ಮೆಚ್ಚುವ ಕಾರ್ಯ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಅವಾಗ ಯೇಸು ಹೇಳ್ತಾರೆ, ಯೇಸುವನ್ನು ವಿಶ್ವಾಸಿಸಬೇಕು, ದೇವರು ಕಳುಹಿಸಿದ ತನ್ನನ್ನು ವಿಶ್ವಾಸಿಸಬೇಕು. ತದನಂತರ ಅವರು, ನಾನು ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿಯಲ್ಲಿ ಯೆಹೂದ್ಯರಿರ್ತಾರೆ, ಫರಿಸಾಯರಿರ್ತಾರೆ, ಸದ್ದುಕಾಯರಿರ್ತಾರೆ, ಜನರಿರ್ತಾರೆ. ಈಗ ಇವತ್ತು ಒಂದು ಭಾಗ 6ನೇ ಅಧ್ಯಾಯ 51ರಿಂದ 59 ತನಕ, ಈ ಭಾಗದಲ್ಲಿ ಆ ಕಾಲದಲ್ಲಿ ಯೇಸು ಜನರಿಗೆ ಬೋಧಿಸುತ್ತಾ, ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಹೇಗೆ ಯೇಸು ಹೇಳಿದ್ರು, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಪುನರುತ್ಥಾನ, ನಾನೇ ಜೀವ, ನಾನೇ ಉತ್ತಮ ದ್ರಾಕ್ಷಾ ಬಳ್ಳಿ, ನಾನೇ ಸ್ವರ್ಗದ ಬಾಗಿಲು. ಈಗ ಹೇಳ್ತಾರೆ, ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ, ದೇವರು ನಮಗೆ ಕಳುಹಿಸಲ್ಪಟ್ಟ ರೊಟ್ಟಿ. ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ, ಅಂದ್ರೆ ಅವನು ನಿತ್ಯ ಜೀವದೆಡೆಗೆ ಹೋಗುತ್ತಾನೆ. ಲೋಕೋದ್ಧಾರಕ್ಕಾಗಿ ನಾನು ಅರ್ಪಿಸುವ ನನ್ನ ಮಾಂಸ, ಅಂದ್ರೆ ಅದು ಮುರಿಯಲ್ಪಟ್ಟು, ಚೆಲ್ಲಲ್ಪಟ್ಟು, ಹಿಂಸೆಗೊಳಪಟ್ಟು ನಾನು ಕೊಡುವ ರೊಟ್ಟಿ. ಹೇಗೆ ಒಂದು ರೊಟ್ಟಿ ಆಗ್ಬೇಕಾದ್ರೆ ರೊಟ್ಟಿ ಉಡಿಬೇಕು, ಯೇಸುವನ್ನು ಕೂಡ ಶಿಲುಬೆ ಹಾದಿಯಲ್ಲಿ, ಶಿಲುಬೆ ಮರಣದಲ್ಲಿ, ಅವರ ಕಷ್ಟ ಯಾತನೆಗಳ ಮೂಲಕ, ಮೊದಲನೇ ವಾಚನದಲ್ಲಿ ನಾವು ಆಲಿಸಿದೆವು ಹೇಗೆ ಇಸ್ರಾಯೇಲ್ ಜನಾಂಗದವರನ್ನು ದೇವರು ಪರೀಕ್ಷಿಸಿದರು, ಹಾಗೇನೆ ತನ್ನ ಪುತ್ರನನ್ನು ಕೂಡ ದೇವರು ಈ ಮೂಲಕ ಪರೀಕ್ಷೆಗೆ ಒಳಪಡಿಸುತ್ತಾರೆ. ನಾನು ಕೊಡುವ ರೊಟ್ಟಿ ನನ್ನ ಮಾಂಸ ಎಂದು. ಅಷ್ಟಕ್ಕೆ ಯೆಹೂದ್ಯರಲ್ಲಿ ತೀವ್ರ ವಾಗ್ವಾದ ಉಂಟಾಯಿತು. ಇವರು ಅಂದ್ರೆ ಮಾಂಸ ಅಂದ್ರೆ ಇವರ ಮಾಂಸ ಒಂದು 70 kg ಇರಬಹುದು, ಅದನ್ನು ಕೊಟ್ಟು ಮುಗಿಸಿ. ಅದಲ್ಲ ಯೇಸು ಹೇಳಿದ್ದು. ಯೇಸು ಹೇಳಿದ್ದು ಹೇಗೆ ತಾನು ಆಧ್ಯಾತ್ಮಿಕವಾಗಿ ನಮ್ಮ ಒಂದು ನಿತ್ಯ ಜೀವಕ್ಕೆ ಅವರು ಕಾರಣರಾಗ್ತಾರೆ ಮತ್ತು ಅದನ್ನು ಹೇಗೆ ನಾವು ಅರ್ಥೈಸಿಕೊಳ್ಬೇಕು ಕೂಡ ಅವರಿಗೆ ಗ್ರಹಿಸಿಕೊಳ್ಳಿಕ್ಕೆ ಆಗಿಲ್ಲ. ಇವನ್ ನಮ್ಗೊತ್ತು ನಿಕೋದೇಮನಿಗೂ ಕೂಡ ಗ್ರಹಿಸಿಕೊಳ್ಳಿಕ್ಕೆ ಆಗಿಲ್ಲ. ನೀವು ನರಪುತ್ರನ ಮಾಂಸವನ್ನು ತಿನ್ನದೇ ಹೋದರೆ, ಅವನ ರಕ್ತವನ್ನು ಕುಡಿಯದೇ ಹೋದರೆ ನಿಮ್ಮಲ್ಲಿ ಜೀವ ಇರುವುದಿಲ್ಲ. ನೋಡಿ, ಇವತ್ತು ನಮಗೆ ದೈವಿಕ ಜೀವ ಹರಿಯುವುದು ಈ ಒಂದು ಸಂಸ್ಕಾರದಿಂದ, ಪವಿತ್ರಾತ್ಮರ ಕೃಪೆ ಹರಿಯುವುದು ಈ ಸಂಸ್ಕಾರಗಳಿಂದ. ಅದರಲ್ಲೂ ಪರಮ ಪ್ರಸಾದದ ಮೂಲಕ ನಾವು ಪ್ರಭುವಿನಲ್ಲಿ ಒಂದಾಗುತ್ತೇವೆ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನಲ್ಲಿ ನಿತ್ಯ ಜೀವ ಇರುತ್ತದೆ. ಅಂದ್ರೆ ನಾನು ಪರಮ ಪ್ರಸಾದವಾಗಿ ಅದರಲ್ಲಿ ನೀವು ಜೀವಿಸುವಾಗ, ಅದನ್ನು ಭುಜಿಸುವಾಗ ನಿಮ್ಮಲ್ಲಿ ನಿತ್ಯ ಜೀವ ಇರುತ್ತದೆ. ಅಲ್ಲದೆ ಅಂತಿಮ ದಿನದಂದು ನಾನು ಅವನನ್ನು ಜೀವಕ್ಕೆ ಎಬ್ಬಿಸುತ್ತೇನೆ. ಆತ ನಮ್ಮನ್ನು ಜೀವಕ್ಕೆ, ಅಂದ್ರೆ ನಮಗೆ ನಿತ್ಯ ಜೀವವನ್ನು ಕೊಡುತ್ತಾನೆ. ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ನೆಲೆಸಿರುತ್ತಾನೆ. ನೋಡಿ, 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ಯೋಹಾನ ಶುಭ ಸಂದೇಶದಲ್ಲಿ, ನೀವು ನನ್ನಲ್ಲಿ ನೆಲೆಗೊಂಡಿರಿ, ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರಿ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ಇದು ಪ್ರೀತಿಯಲ್ಲಿ ನೆಲೆಗೊಂಡಿರುವುದು. ಯಾಕಂದ್ರೆ ಆತ ಕೊಡುವ ಆ ರಕ್ತ ಮತ್ತು ಆತನ ಮಾಂಸವನ್ನು ತಿನ್ನುವವನು ಆತನಲ್ಲಿ ನಿತ್ಯ ಜೀವ ಇರುತ್ತದೆ. ಇದು ನಿಜವಾದ ಆಹಾರ. ನಾನು ಅವನಲ್ಲಿ ನೆಲೆಸಿರುತ್ತೇನೆ. ಜೀವ ಸ್ವರೂಪಿಯಾದ ಪಿತನು ನನ್ನನ್ನು ಕಳುಹಿಸಿಕೊಟ್ಟಿರುವರು. ನಾನು ಅವರಿಂದಲೇ ಜೀವಿಸುತ್ತೇನೆ, ಅಂತೆಯೇ ನನ್ನನ್ನು ಭುಜಿಸುವವನು ನನ್ನಿಂದಲೇ ಜೀವಿಸುತ್ತಾನೆ. ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ಇದೆ. ನಿಮ್ಮ ಪೂರ್ವಜರು ಮನ್ನವನ್ನು ತಿಂದರು, ಸಾವಿಗೆ ತುತ್ತಾದರು. ಇದು ಹಾಗಲ್ಲ. ಈ ರೊಟ್ಟಿಯನ್ನು ತಿನ್ನುವವರು ಚಿರಕಾಲ ಬದುಕುವರು, ಅಂದರೆ ಶಾಶ್ವತ ಜೀವವನ್ನು ಪಡೆಯುವವರು, ನಿತ್ಯ ಜೀವವನ್ನು ಪಡೆಯುವರು. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು ಈ ಹಬ್ಬವನ್ನು ಕೊಂಡಾಡುವಾಗ ನಮ್ಮಲ್ಲಿ ಯಾವುದೇ ಸಂಶಯಗಳು, ಯಾವುದೇ ಅನುಮಾನಗಳು ಬೇಡ. ನಾವು ಪರಮ ಪ್ರಸಾದಕ್ಕೆ ಗೌರವವನ್ನು, ಆರಾಧನೆಯನ್ನು ಸಲ್ಲಿಸಬೇಕು ಮತ್ತು ಪ್ರೀತಿಸಬೇಕು. ಭಾನುವಾರ ದಿನಗಳಲ್ಲಿ ವಿಶೇಷವಾಗಿ ಕುಟುಂಬ ಸಮೇತ ನಾವು ಪರಮ ಪ್ರಸಾದಕ್ಕೆ ಆರಾಧನೆ ಮಾಡಲು ಮತ್ತು ಭುಜಿಸಲು ನಾವು ಬರಬೇಕು. ಮತ್ತು ನಾವು ದೇವರಿಂದ ಎಂದಿಗೂ ದೂರ ಹೋಗಬಾರದು. ಏಕೆಂದರೆ ನಮಗೆ ಆಧ್ಯಾತ್ಮಿಕವಾದ ಭೋಜನ, ದೈಹಿಕ ಭೋಜನ ಈ ಲೋಕದಲ್ಲಿ ಇದೆ.
ಅದು ನಮಗೆ ಶಾಂತಿ ಸಮಾಧಾನವನ್ನು ಕರುಣಿಸುವುದಿಲ್ಲ, ಆದರೆ ಆಧ್ಯಾತ್ಮಿಕ ಭೋಜನ ನಮಗೆ ಶಾಂತಿ ಸಮಾಧಾನವನ್ನು ಕರುಣಿಸುತ್ತದೆ. ಅದೇ ಪ್ರಭು ಇವತ್ತು ಈ ಹಬ್ಬವನ್ನು ಕೊಂಡಾಡುವಾಗ ಪ್ರಭು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಹಬ್ಬವನ್ನು ಕೊಂಡಾಡುವಾಗ ನಮ್ಮ ವಿಶ್ವಾಸವನ್ನು ಪರಮ ಪ್ರಸಾದದಲ್ಲಿ ಬಲಪಡಿಸಿ ನಾವು ಈ ಪರಮ ಪ್ರಸಾದಕ್ಕೆ ತಕ್ಕ ಯೋಗ್ಯ ಆರಾಧನೆಯನ್ನು ಮತ್ತು ಸ್ತುತಿಗಾನ ಮಹಿಮೆಗಳನ್ನು ಸಲ್ಲಿಸಿ ಜೀವಿಸುವವರಾಗೋಣ ಮತ್ತು ಪರಮ ಪ್ರಸಾದವನ್ನು ಸ್ವೀಕರಿಸಲು ದಾಹದಿಂದ ಬರೋಣ. ಪ್ರಭು ನಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಲಿ. ಈ ಹಬ್ಬದಂದು ಮತ್ತೊಮ್ಮೆ ನಮ್ಮ ವಿಶ್ವಾಸವನ್ನು ಬಲಪಡಿಸಿ ನಮ್ಮನ್ನು ಅಭಿಷೇಕಿಸಲೆಂದು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ಪ್ರಭುವಿನ ಪೂಜ್ಯ ಶರೀರ ಮತ್ತು ರಕ್ತದ ಹಬ್ಬವನ್ನು ನಾವು ಕೊಂಡಾಡುವಾಗ ನಿಮ್ಮ ಕರುಣೆ, ನಿಮ್ಮ ಕೃಪೆ, ನಿಮ್ಮ ದಯೆ ಈ ಜನರ ಮೇಲೆ ಇಳಿದು ಬರಲಿ. ಇದು ವಿಶೇಷವಾಗಿ ಸ್ವಾರ್ಥೆಯನ್ನು ಆಲಿಸುತ್ತಿರುವ ಮತ್ತು ಅನಾರೋಗ್ಯದಲ್ಲಿರುವವರಿಗೆ ಸೌಖ್ಯ ಸಿಗಲಿ. ನಿತ್ಯ ಜೀವದಿಂದ ದೂರ ಇರುವವರಿಗೆ ನಿತ್ಯ ಜೀವದ ಸತ್ಯಗಳನ್ನು, ಬೈಬಲ್ ಗ್ರಂಥದ ಜ್ಞಾನವನ್ನು ಗ್ರಹಿಸುವಂತೆ ಮನಗಳನ್ನು ತೆರೆ ಪ್ರಭುವೆ. ಯೇಸುವೆ, ಅವರ ಜೀವನವನ್ನು ನವೀಕರಿಸು. ಎಲ್ಲ ಕೇಳುಗಳಿಂದ, ಬಾಧೆಗಳಿಂದ, ನಿರಾಶೆಗಳಿಂದ ಅವರನ್ನು ರಕ್ಷಿಸಿ ಅಭಿಷೇಕಿಸು ಪ್ರಭುವೆ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಎಲ್ಲ ರೋಗ, ಬಾಧೆ, ಪೀಡೆ, ಪಿಚಾಚಿ ಶಕ್ತಿಗಳು, ಅಂಧಕಾರ ಶಕ್ತಿಗಳು, ಬಂಧನಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ದೇವರ ಕರುಣೆ, ಕೃಪೆ, ದಯ ಹರಿಯಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಆಮೇನ್.